ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದ, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಬಾತ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೂ ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ನಾವು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಬ್ರೇಕ್ಫಾಸ್ಟಿಗೆ ಏನು ನೆನಪಾಗ್ತದೆ ಅಂತ ಹೇಳಿದರೆ, ಬೇಗ ನಮಗೆ ಏನು ತಿನ್ನಬೇಕಲ್ಲ, ಆಫೀಸ್ಗೆ ಹೋಗಬೇಕು, ಈಗ ಮಕ್ಕಳಿಗೆಲ್ಲ ಬೇಗ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಬ್ರೆಡ್ ನೆನಪಾಗ್ತದೆ. ಬ್ರೆಡ್ ಆಮ್ಲೆಟ್, ಬ್ರೆಡ್ ಜಾಮ್, ಈ ಥರ ಎಲ್ಲ ನೆನಪಾಗ್ತದೆ. ಹಾಗಾಗಿ ನಾವು ನಾರನ್ಸ್ ಅವರ ಬ್ರೆಡ್ ಇದೆ, ಇದು ಸಖತ್ತಾಗಿರುತ್ತೆ, ಇದನ್ನು ಕೂಡ ಟ್ರೈ ಮಾಡ್ಬೋದು. ಹಾಗೆಯೇ ಇನ್ನು ಪರೋಟ ಈ ಥರ ಎಲ್ಲ ಮಾಡಬೇಕು ಅಂತಂದರೆ ಪರೋಟ ಕೂಡ ಇದೆ, ನಾರಾಯಣ್ ಅವರ ಪರೋಟ ಕೂಡ ಟೇಸ್ಟ್ ಮಾಡ್ಬೋದು. ಹಾಗಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದರೆ ಸುಷ್ಮಿತಾ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವರನ್ನೇ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ನಮಸ್ತೆ ಮ್ಯಾಮ್. ನಮಸ್ತೆ. ಸುಸ್ಮಿತಾ, ಚಿತ್ರಾಪುರ. ಇವತ್ತು ಚಿತ್ರಾಪುರದಿಂದ ಬಂದು ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾರೆ? ಇವತ್ತು ನಾನು ಚಪಾತಿಯಿಂದ ನೂಡಲ್ಸ್ ಮಾಡ್ತಾ ಇದ್ದೇನೆ. ಚಪಾತಿಯಿಂದ ನೂಡಲ್ಸ್? ಹೌದು. ಅಂದ್ರೆ ಈಗ ನಾರ್ಮಲ್ ನೂಡಲ್ಸ್ ನಮಗೆ ಶಾಪಲ್ಲೆಲ್ಲ ಸಿಗ್ತದೆ, ಚಪಾತಿಯಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ಓಕೆ, ಚಪಾತಿಯಿಂದ ನೂಡಲ್ಸ್ ಅಲ್ಲ? ಓಕೆ, ಹಾಗಾದ್ರೆ ಚಪಾತಿಯಿಂದ ನೂಡಲ್ಸ್ ಮಾಡಕ್ಕೆ ನಾವು ಈಗ ರೆಡಿ ಮಾಡುವಲ್ಲ. ಫಸ್ಟ್ ಎಂತ ಬೇಕು ಈಗ? ಇವತ್ತು ನಾನು ನಾರಾಯಣ್ ರವರದ್ದು ಚಪಾತಿ ತಗೊಂಡಿದ್ದೇನೆ. ಸೊ ನಾರ್ಮಲಿ ಮುಂಚೆ ಬ್ರೆಡ್ ಎಲ್ಲ ಮಾಡ್ತಾ ಇದ್ವಿ, ಬ್ರೆಡ್ ಆಮ್ಲೆಟ್, ನನ್ನ ಮಗನಿಗೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಈಗ ಹೊಸದಾಗಿ ಚಪಾತಿ ಕೂಡ ಬಂದಿದೆ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು, ಅದರಲ್ಲಿ ಡಿಫ್ರೆಂಟ್ ವೇ ಏನಾದ್ರೂ ಸ್ವಲ್ಪ ಟ್ರೈ ಮಾಡಬಹುದು ಚಪಾತಿಯಿಂದಲೇ. ಸೊ ಇವತ್ತು ನಾನು ನಾರಾಯಣ್ ರವರ ಚಪಾತಿಯಲ್ಲಿ ನಾನು ನೂಡಲ್ಸ್ ಮಾಡ್ತಾ ಇದ್ದೇನೆ. ಹೌದು. ಈಗ ನಾವು ಚಪಾತಿಯನ್ನು ಕಾಯಿಸಿಕೊಳ್ಳುವ. ತವ ರೆಡಿ ಮಾಡಬೇಕಲ್ಲ? ತವ ರೆಡಿ ಮಾಡಬೇಕಾದ್ರೆ ಫಸ್ಟಿಗೆ ಒಲೆ ಉರಿಸಿ ಗ್ಯಾಸ್ ಆನ್ ಮಾಡಬೇಕು. ಇದಕ್ಕೆ ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಿ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು. ಇದು ಚಪಾತಿಯಿಂದ ನೀವು ನೂಡಲ್ಸ್ ಮಾಡೋದು, ಇದನ್ನು ನೀವು ಟ್ರೈ ಮಾಡಿದ್ದ ಅಥವಾ ಹೇಗೆ? ಇಲ್ಲ, ಟ್ರೈ ಮಾಡಿದ್ದು ನಾನು. ನೀವೇ ಒಂದು ಡಿಫ್ರೆಂಟ್ ಆಗಿ ಅಡುಗೆ ರೆಡಿ ಮಾಡಿದ್ದಲ್ಲ? ಮನೆಯಲ್ಲೆಲ್ಲ ರೆಡಿ ಮಾಡಿ ನೂಡಲ್ಸ್ ಎಲ್ಲ ಮಾಡಿ ಮಾಡ್ತೇನೆ. ನೂಡಲ್ಸ್ ಚಪಾತಿಯಿಂದ? ಇದು ಚಪಾತಿಯಿಂದ ಹೊಸದು ಮಾಡಿದ್ದಲ್ಲ? ಹೌದು. ತೆಳುವಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಚಪಾತಿ. ಹೌದು, ನಾರಾಯಣ್ ಅವರ ಚಪಾತಿ ಇದ್ರೆ ಈ ತರ ಮಾಡ್ಬೋದಲ್ಲ? ತುಂಬಾ ಸಾಫ್ಟ್ ಕೂಡ ಇರ್ತದೆ ಇದು. ಸಾಕು. ಒಂದು ನೂಡಲ್ಸ್ಗೆ ಒಂದು ಎಷ್ಟು ಚಪಾತಿ ತಗೊಳ್ಬಹುದು ಈಗ? ಅಂದ್ರೆ ನೂಡಲ್ಸ್ಗೆ ಒಂದು 2 ರಿಂದ 3. ಅಂದ್ರೆ ಜನ ನೋಡಿ 2-3 ಜನಕ್ಕೆ ಸಾಕಾಗ್ತದೆ. ನಮಗೆ ಬೆಳಿಗ್ಗೆ ಲಟ್ಟಿಸುವುದಂದ್ರೆ ಸ್ವಲ್ಪ ಕಷ್ಟ. ಹೌದಾ? ಬೆಳಿಗ್ಗೆ ಟೈಮ್ ಕೂಡ ಸೇವ್ ಆಗ್ತದೆ ಈ ತರ ಇದ್ರೆ. ಮತ್ತೆ ಇಷ್ಟು ತೆಳುವಾಗಿ ಕೂಡ ಬರುವುದಿಲ್ಲ ನಾವು ಲಟ್ಟಿಸಿದ್ರೆ. ಕ್ವಿಕ್ ಆಗಿ ಮಾಡ್ಬೇಕಂದ್ರೆ ಅದು ಕೂಡ ಕಷ್ಟ ಸ್ವಲ್ಪ. ಹೌದು, ಇದು ತೆಳುವಾಗಿದೆ, ಸಾಫ್ಟ್ ಆಗಿದೆ, ತಿನ್ಲಿಕ್ಕೂ ಕೂಡ ಹಿತವಾಗಿರ್ತದೆ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ನಾರ್ಮಲ್ ಆಗಿ ನಾವು ಬ್ಯಾಚುಲರ್ ಲೈಫ್ ಕೂಡ ನಮಗೆ ಬೆಳಿಗ್ಗೆ ಎದ್ದು ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಕಾಯಿಸಿ ತಿಂದ್ರೆ ನಾರ್ಮಲ್ ಆಗಿ ಮನೆ ಫುಡ್ ತರನೇ ಇರುತ್ತೆ. ನಾರಾಯಣ್ ಅವರ ಏನು ಚಪಾತಿ ಇರುತ್ತಲ್ಲ, ನಾವು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದೇ ತರ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಂದ್ ವೇಳೆ ಲೆಫ್ಟ್ ಓವರ್ ಎಲ್ಲ ಆಗಿದ್ರೆ ಅದನ್ನು ಕೂಡ ಈ ತರ ಮಾಡಿ ತಿನ್ಬಹುದು. ಹೌದಲ್ಲ? ಹೌದು. ಏನಾದ್ರು ಸ್ವಲ್ಪ ಮಸಾಲೆ, ಟೊಮೆಟೊ ಎಲ್ಲ ಹಾಕಿ ಬಾತ್
ಟೈಪ್ ಮಾಡಿ ತಿನ್ಬೋದು, ಅದು ಕೂಡ ಉತ್ತಮವಾಗಿರ್ತದೆ. ಬಾಣಲೆ ಇಡೋಣ ಅದಕ್ಕೇನೆ. ಸ್ಲೋ ಇರಲಿ ಗ್ಯಾಸ್. ಇದನ್ನು ನಮಗೆ ಕಟ್ ಮಾಡಲಿಕ್ಕಿದೆ. ಇದಕ್ಕೆ ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ಸಾಕು? ಸ್ವಲ್ಪ ಸಾಕು. ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿ. ನೂಡಲ್ಸ್ಗೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗಲಿಕ್ಕಿದೆ. ಸಾಕು. ಈಗ ನಾವು ಚಪಾತಿಯನ್ನು ರೋಲ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಆಯ್ತು. ಈಗ ನೂಡಲ್ಸ್ ಟೈಪ್ ಬರಬೇಕಲ್ಲ, ಹಾಗಾಗಿ ರೋಲ್ ಮಾಡಿ ಕಟ್ ಮಾಡಿ ನೂಡಲ್ಸ್ ತರ ಕಾಣಬೇಕಲ್ಲ, ಸೊ ಅದಕ್ಕೆ ಈ ತರ ರೋಲ್ ಮಾಡಿ ನೈಫಲ್ಲಿ ತಾನೇ ಉದ್ದನೆ ಕಟ್ ಮಾಡಿದ್ರೆ ಆಯ್ತು. ಸೊ ಈ ತರ ಬರಬೇಕು ಅದು. ಹೌದು. 2-3 ಚಪಾತಿನ ಕೂಡ ಒಟ್ಟಿಗೆ ಇಟ್ಟು ಕಟ್ ಮಾಡ್ಬೋದು. ಹೌದು, ಈಸಿ ಆಗುತ್ತೆ. ಇದೆಲ್ಲ ಈ ತರ ಐಡಿಯಾಸ್ ಎಲ್ಲ ನಿಮಗೆ ಹೊಳೆದಿದ್ದ ಅಥವಾ ಮನೇಲಿ ಅಪ್ಪ ಅಮ್ಮ? ಇಲ್ಲ ನನ್ಗೇನೆ ಹೊಳಿತಾ ಇರ್ತದೆ. ನಾನು ರೆಸಿಪೀಸ್ ಎಲ್ಲ ಜಾಸ್ತಿ ನೋಡ್ತಾ ಇರ್ತೇನೆ ಮೊಬೈಲಲ್ಲಿ. ಸೊ ಹಾಗಾಗಿ ಆ ತರದ್ದೆಲ್ಲ ಹೊಳಿತಾ ಇರ್ತದೆ, ಟ್ರೈ ಮಾಡ್ತಾ ಇರ್ತೇನೆ. ಸೊ ನೂಡಲ್ಸ್ ಎಲ್ಲ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಸೊ ನಮ್ಗೆ ಸ್ವಲ್ಪ ಹೆಲ್ದಿ ಆಗಿರ್ಬೇಕಂದ್ರೆ ಈ ತರ ಚಪಾತಿಯಿಂದ ಮಾಡಿ ಮಕ್ಕಳಿಗೆಲ್ಲ ಕೊಡ್ಬಹುದು. ಡೈಲಿ ನೂಡಲ್ಸ್ ಅಷ್ಟೇನು ಈ ತರ ಮನೆಯಲ್ಲಿ ಟ್ರೈ ಮಾಡಿ ಚಪಾತಿಯಿಂದ ಕೂಡ ನೂಡಲ್ಸ್ ಆಗ್ತದಂತ ಮಾಡಿ ತಿನ್ಬಹುದು. ಇದಂತ ನಾನಂತ ಫಸ್ಟ್ ಟೈಮ್ ಕೇಳಿದ್ದು, ಏನು ಚಪಾತಿಯಿಂದ ನೂಡಲ್ಸ್ ಮಾಡ್ತಾರ ಅಂತ. ನಾರ್ಮಲ್ ಆಗಿ ನೂಡಲ್ಸ್ ಈ ತರ ಮ್ಯಾಗಿ ಈ ತರ ತಿಂತೀವಿ, ಈ ತರ ಚಪಾತಿಯಿಂದ ಕೂಡ ಮಾಡ್ಬೋದು ಅಂತ ನಮ್ಮ ಸುಷ್ಮಿತಾ ಚಿತ್ರಪುರ ಇವರ ಕೈಯಿಂದ ಗೊತ್ತಾಗ್ತಾ ಉಂಟು ಇವಾಗ. ಸೊ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ, ಇದು ರೆಡಿ ಆಯಿತು. ಓಕೆ, ನಮ್ದು ಇದು ರೆಡಿ ಆಯಿತು. ಓಕೆ, ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಓಕೆ, ಮೊದಲಿಗೆ ಈರುಳ್ಳಿ ಹಾಕೋಣ. ಚಪಾತಿಯನ್ನು ಕಟ್ ಮಾಡಿ ನೂಡಲ್ಸ್ ಥರ ರೆಡಿ ಆಗಿದೆಲ್ಲ? ರೆಡಿ ಆಗಿದೆ. ಹೌದು. ನಿಮಗೆ ಸ್ಪೂನ್ ಬೇಕಾ? ಒಂದು ದೊಡ್ಡದು ಈರುಳ್ಳಿ ತಗೊಂಡು. ಸ್ವಲ್ಪ ಜಾಸ್ತಿ ಇಲ್ಲ? ಹಾಂ, ಸ್ವಲ್ಪ ಮೀಡಿಯಂ ಫ್ಲೇಮ್. ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ನೂಡಲ್ಸ್ ಅಂದಮೇಲೆ ಕ್ಯಾಪ್ಸಿಕಮ್, ಆನಿಯನ್ ಮಾಮೂಲಿ ಬೇಕೇ ಬೇಕು. ಇದೇನು ಚಪಾತಿ ಚೈನೀಸ್ ಫುಡ್ ಅಂತ ಹೇಳ್ಬೋದಾ? ಚಪಾತಿ ಚೈನೀಸ್ ಫುಡ್ ಹೇಳ್ಬೋದು. ಚಪಾತಿ ನೂಡಲ್ಸ್. ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಒಂದು ಹಸಿರು ಮೆಣಸಿನಕಾಯಿ. ಖಾರಕ್ಕೆ ಸ್ವಲ್ಪ ಬೇಕಲ್ಲ? ಓಕೆ. ಚೆನ್ನಾಗಿ ಸಾಫ್ಟ್ ಆಗಬೇಕಿದು. ಅದಕ್ಕೆ ಬೇರೆ ಮಸಾಲೆ ಏನು ಹಾಕ್ಲಿಕ್ಕಿಲ್ವಾ? ಇದೆ ಮಸಾಲ, ನಮ್ಮದು ಅರುಣ ಮಸಾಲೆ ಇದೆ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ನೂಡಲ್ಸ್ ಅಂತ ಬಂದಾಗ ಸ್ವಲ್ಪ ಸ್ಪೈಸ್ ಆಗಿದ್ರೆ ಚಂದ. ಹೌದು. ಈ ತರ ಮಗನಿಗೆ ಮನೆ, ಈ ತರ ಟಿಫಿನ್ಗೆ ಮನೆ ಮಾಡಿ ಕೊಟ್ಟಿದ್ದೀರಾ? ಹೌದು, ಸ್ಕೂಲಿಗೆಲ್ಲ ಹೋಗಿ ಮಾಡ್ತಾ ಇರ್ತೇನೆ. ಅವನು ಸ್ಕೂಲಲ್ಲಿ ಹೇಳಿರುವುದು ಅಮ್ಮ ರೆಡಿ ಮಾಡಿದ್ದು. ರೆಡಿ ಚಪಾತಿಯ ಅವನಿಗೆ ಇಷ್ಟವಾದದ್ದೆಲ್ಲ ರೆಡಿ ಮಾಡಿ ಕೊಡ್ತೇನೆ. ಮಕ್ಕಳಂದ್ಮೇಲೆ ಹಾಗೆ ನಾವೇ ಅವರಿಗೆ ಇಷ್ಟ ಅದನ್ನು ಮಾಡಿ ಕೊಡ್ತಾ ಇರಬೇಕು, ಇಲ್ಲಾದ್ರೆ ತಿನ್ನೋದಿಲ್ಲ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕಿ. ಅರಿಶಿನ? ಹೌದು. ಅರುಣ ಮಸಾಲವರ ಅರಿಶಿನ ಪುಡಿ ಸ್ವಲ್ಪ ಸಾಕ? ಸ್ವಲ್ಪ ಸಾಕು. ಇದು ಸಾಫ್ಟ್ ಆಗಿದೆ. ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ? ಇಲ್ಲ, ಸಾಫ್ಟ್ ಆಗಿದ್ರೆ ಸಾಕು. ಇದನ್ನು ಸೈಡಿಗೆ ಹಾಕಿ ಸಾಸ್ ಎಲ್ಲ ಹಾಕ್ತೇನೆ. ಇದೇ ಇದರಲ್ಲಿ ಸೈಡಿಗೆ ಹಾಕುದಾ? ಒಂದೇ ಇದರಲ್ಲಿ ನೀವು ಎಲ್ಲ? ಅದು ಸ್ವಲ್ಪ ಫ್ರೈ ಆಗಿದೆ ಅಂತ. ಟೊಮೆಟೊ ಸಾಸ್ 1 ಸ್ಪೂನ್ ಅಲ್ಲ? 1 ರಿಂದ 2 ಸ್ಪೂನ್ ಟೊಮೆಟೊ ಸಾಸ್ ಹಾಕಿದಷ್ಟು ಚಂದ. ಹೌದು, ಸ್ವೀಟ್ನೆಸ್ಗೆ. ಸೋಯಾ ಸಾಸ್ 1 ಸ್ಪೂನ್ ಸಾಕು. ಗ್ರೀನ್ ಚಿಲ್ಲಿ ಸಾಸ್. ಆಲ್ರೆಡಿ ಚಿಲ್ಲಿ ಹಾಕಿದ್ದೇನೆ. ಇದು ಟೇಸ್ಟ್ಗೆ ಸ್ವಲ್ಪ ಬೇಕು. 1 ಸ್ಪೂನ್ ಅಷ್ಟು ವೆನಿಗರ್.
ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ನೂಡಲ್ಸ್ ಈ ಥರ ಬಂದಾಗ ಅದರ ಪಾಕ ರೆಡಿ ಮಾಡ್ಕೊಳ್ಳೋದೇ ಮುಖ್ಯ ಅಲ್ಲ. ಹೌದು, ಅದು ಚೆನ್ನಾಗಿ ಬಂದರೆ ಎಲ್ಲ ಕ್ಲಿಯರ್ ಇರುತ್ತೆ. ಆಮೇಲೆ ಇದಕ್ಕೆ ಎಗ್ ಹಾಕ್ತಿದ್ದೀರಾ? ಹೌದು, ಎಗ್ ಹಾಕ್ತಿದ್ದೇನೆ ಒಂದು. ಹಾಗಾದರೆ ಇದು ಚಪಾತಿ ನೂಡಲ್ಸ್, ಎಗ್ ನೂಡಲ್ಸ್ ಅಂತ ಹೇಳ್ಬೋದು. ಹೌದು. ಓಕೆ. ನೂಡಲ್ಸ್ಗೆ ನಾನ್ ವೆಜ್ ಆದರೆ ಎಗ್ ಹಾಕ್ತಾರೆ, ವೆಜ್ ಆದರೆ ಹಾಕೋದಿಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನ್ ವೆಜ್ ಪ್ರಿಯರಿಗೆ ಎಗ್ ಅಂತ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮ ಮಸಾಲಾಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲ. ಹೌದು, 1 ಸ್ಪೂನಾ? ಹೌದು, ಸ್ವಲ್ಪ ಸಾಕು. ನಂತರ ಪೆಪ್ಪರಾ? ಹಾಂ, ಹೌದು. ಪೆಪ್ಪರ್ ಸ್ವಲ್ಪ ಖಾರಕ್ಕಿರಲಿ ಅಂತಲ್ಲ? ಹೌದು. ಅರುಣ ಮಸಾಲೆ ಅವರ ಪೆಪ್ಪರ್ ಪೌಡರ್ ಸಾಕು ಹಾಕು. ಹಾಂ, ಸಾಕು. ಮಸಾಲೆಯಲ್ಲಿ ಗರಂ ಮಸಾಲೆ ಮತ್ತು ಹೌದು, ಪೆಪ್ಪರ್ ಹಾಕಲಿಕ್ಕಲ್ಲ? ಇದಾಯಿತು. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತಲ್ಲ. ಕೊನೆಗೆ ನಮ್ಮದು ಚಪಾತಿ ನೂಡಲ್ಸ್ ರೀತಿ ಕಟ್ ಮಾಡಿದ ಚಪಾತಿ ಹಾಕ್ತಾ ಇದ್ದಾರೆ. ಓಕೆ. ಚಪಾತಿ ನೂಡಲ್ಸಿಗೆ ಮಸಾಲೆಗೆ ಬಿತ್ತು. ಆಲ್ರೆಡಿ ಚಪಾತಿಯನ್ನು ನಾವು ರೆಡಿ ಬೇಯಿಸಿದ ಕಾರಣ ಜಾಸ್ತಿ ಇದು ಮಾಡಬೇಕು ಅಂತಿಲ್ಲ. ಹೌದು, ಒಮ್ಮೆ ಫ್ರೈ ಆಗಿರ್ತದೆ, ಸ್ವಲ್ಪ ಮಸಾಲೆ ಒಟ್ಟಿಗೆ ಬೆರೆತರೆ ಸಾಕದು. ನಾವು ಔಟ್ ಸೈಡ್ ನೂಡಲ್ಸ್ ತಿನ್ನೋದಕ್ಕಿಂತ ಈ ಥರ ಚಪಾತಿಯಿಂದ ನೂಡಲ್ಸ್ ಹೆಲ್ದಿಯಾಗಿರುತ್ತೆ ಅಲ್ಲ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ. ಓಕೆ. ಗ್ಯಾಸ್ ಆಫ್ ಮಾಡೋಣ. ಓಕೆ, ಚಪಾತಿ ನೂಡಲ್ಸ್ ಫೈನಲಿ ರೆಡಿ ಆಗಿತ್ತು. ಇನ್ನು ಸರ್ವ್ ಮಾಡೋಕ್ಕೆ ಮಾತ್ರ ಬಾಕಿ. ಎಸ್, ಇವಾಗ ಸರ್ವ್ ಮಾಡ್ತಿದ್ದೇನೆ. ಸಕ್ಕತ್ತಾಗಿ ಬಂದಿದೆ ಮಸಾಲೆ ಎಲ್ಲ ಚಪಾತಿಗೆ ಬಿದ್ದು. ಚಪಾತಿ ನೂಡಲ್ಸ್ ಅಂತೂ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಹೌದು, ಟೇಸ್ಟ್ ಕೂಡ ಒಳ್ಳೇದಿರ್ತದೆ. ನೀವು ಮನೆಯಲ್ಲೆಲ್ಲ ಮಾಡಿ ತಿಂದಿದ್ದೀರಾ? ನಾನು ಮಾತ್ರ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಓಕೆ, ಫೈನಲಿ ಚಪಾತಿ ನೂಡಲ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ವೀಕ್ಷಕರಿಗೆ ಕೂಡ ಹೇಳಿ. ಎಸ್ ಮ್ಯಾಮ್, ಸಾಕಾಗಿ ಬಂದಿದೆ ಚಪಾತಿ ನೂಡಲ್ಸ್ ಅಲ್ಲ. ಇದು ನಾರ್ಮಲ್ ಆಗಿ ನಾವು ಏನು ಔಟ್ಸೈಡ್ ನೂಡಲ್ಸ್ ತಿನ್ನೋದಕ್ಕಿಂತ ಈ ಥರ ನೂಡಲ್ಸ್ ತಿಂದರೆ ಸಾಕಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ನೀವು ಕೂಡ ಈ ಥರದೇ ಡಿಶಸ್ ಮಾಡೋದು ಅಂದರೆ ಏನು ಸ್ಪೆಷಲ್ ಆಗಿ ಆರೋಗ್ಯಕ್ಕೆ ಏನು ಉತ್ತಮ ಉಂಟು ಅಂಥದ್ದೆಲ್ಲ ಮಾಡ್ತಾ ಇರ್ತೀರ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಸುಷ್ಮಿತಾ ಚಿತ್ರಾಪುರ ಇವರು ಚಪಾತಿಯಿಂದ ನೂಡಲ್ಸ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಔಟ್ಸೈಡ್ ನೂಡಲ್ಸ್ ಸಿಗುತ್ತೆ, ಇವರು ಸ್ಪೆಷಲ್ ಆಗಿ ಚಪಾತಿಯಿಂದ ನೂಡಲ್ಸ್ ಮಾಡಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೇಕು. ಚಪಾತಿ ನೂಡಲ್ಸ್ ತಯಾರಿಸುವ ವಿಧಾನ: ಮೊದಲಿಗೆ ಚಪಾತಿಯನ್ನು ಕಾಯಿಸಿಕೊಳ್ಳಿ, ನಂತರ ಚಿಕ್ಕ ತುಂಡುಗಳಾಗಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಆನಂತರ ಅರುಣ ಅರಿಶಿನ ಪುಡಿ, 1 ಚಮಚದಷ್ಟು ಟೊಮ್ಯಾಟೊ ಸಾಸ್, 1 ಚಮಚದಷ್ಟು ಸೋಯಾ ಸಾಸ್, 1 ಚಮಚ ಗ್ರೀನ್ ಚಿಲ್ಲಿ ಸಾಸ್, ಅರ್ಧ ಚಮಚದಷ್ಟು ವೆನಿಗರ್ ಹಾಕಿ ಹುರಿಯಿರಿ. ಬಳಿಕ ಮೊಟ್ಟೆ ಹಾಕಿ ಹುರಿದು ಅರುಣ ಗರಂ ಮಸಾಲ ಪುಡಿ, ಕರಿಮೆಣಸಿನ ಪುಡಿ, ತುಂಡು ಮಾಡಿದ ಚಪಾತಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಚಪಾತಿ ನೂಡಲ್ಸ್. ಓಕೆ, ಚಪಾತಿ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾರ್ಮಲ್ ಆಗಿ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಚಪಾತಿ ಹೇಗಂತೂ ನಾರಾಯಣ್ ಸವರ ಚಪಾತಿ ಎಲ್ಲ ಕಡೆ ಸಿಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರ್ಣೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾರಾಯಣ ಸ್ಟೋರ್ಸ್,
ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ಹಾಗೂ ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್. ಎಸ್, ಸುಸ್ಮಿತಾ ಚಿತ್ರಾಪುರ ಅವರು ಆಗಲೇ ಏನು ಚಪಾತಿಯ ನೂಡಲ್ಸ್ ಹೇಳ್ಕೊಟ್ಟಿದ್ದಾರೆ. ಇವಾಗ ಏನು ಸ್ಪೆಷಲ್ ಡಿಶ್ ಹೇಳ್ಕೊಡ್ತಾರಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಏನು ಹೇಳ್ಕೊಡ್ತಾ ಇದ್ದೀರಾ ಸ್ಪೆಷಲ್ ಡಿಶ್ ಆಗಿ? ಬ್ರೆಡ್ಡಿಂದ ಚಿಲ್ಲಿ ಮಾಡ್ತಾ ಇದ್ದೆ. ಬ್ರೆಡ್ಡಿಂದ ಚಿಲ್ಲಿಯಾ? ಓಕೆ, ಇವಾಗ ಕೂಡ ನಾರಾಯಣ್ ಅವರ ಬ್ರೆಡ್ಡಿಂದ ಚಿಲ್ಲಿ ಮಾಡ್ತಾ ಇದ್ರಲ್ಲ? ಓಕೆ, ಈಗ ಬ್ರೆಡ್ಡಿಂದ ಚಿಲ್ಲಿ ಮಾಡಲಿಕ್ಕೆ ಫಸ್ಟ್ ಬ್ರೆಡ್ ರೆಡಿ ಉಂಟು. ಹೌದು. 2 ರಿಂದ 3 ಬ್ರೆಡ್ ತಗೊಂಡಿದ್ದೇನೆ. ಓಕೆ, ಇದನ್ನು ಮೊದಲಿಗೆ ಕಟ್ ಮಾಡಬೇಕು ಸ್ಲೈಸ್. ಅಂದ್ರೆ ಇದು ರೆಡ್ ಚಿಲ್ಲಿ ಅಂದ್ರೆ ನಾನ್ ವೆಜ್ ಬರುತ್ತಾ ವೆಜ್? ಇಲ್ಲ, ವೆಜ್ ಅಲ್ಲಿ ಕೂಡ ಮಾಡಬಹುದು, ನಾನ್ ವೆಜ್ ಕೂಡ ಮಾಡಬಹುದು, ಎಗ್ ಎಲ್ಲ ಆಡ್ ಮಾಡಿ. ಸೊ ನಾನು ವೆಜ್ ಅಲ್ಲಿ ಮಾಡ್ತೇನೆ. ಓಕೆ, ಸೊ ಈ ತರ ಸ್ಲೈಸ್ ಕಟ್ ಮಾಡ್ಕೊಳ್ಬೇಕು. ಓಕೆ, ಚಿಕ್ಕದಾಗಿ. ಅಂದ್ರೆ ಚಿಲ್ಲಿ ಅಂತ ಬಂದಾಗ ನಾವೇನು ಎಗ್ ಚಿಲ್ಲಿ, ಹೌದು, ಚಿಕನ್ ಇದೆಲ್ಲ ಬರುತ್ತಲ್ಲ ಆ ಥರ. ಓಕೆ, ಇದು ರೆಡಿ ಆಗಿದೆ. ಒಂದು ಪ್ಲೇಟ್ ಕೊಡಿ. ಓಕೆ, 2 ರಿಂದ 3 ಬ್ರೆಡ್ಡಿನ ಪೀಸ್ ಮಾಡ್ಕೊಂಡಿದ್ರೆ ಈಗ ಚಿಲ್ಲಿಗೆ. ಓಕೆ, ಸ್ಲೈಸ್ ಮಾಡಿದ ಬ್ರೆಡ್ ರೆಡಿ ಆಗಿದೆ. ಓಕೆ, ಈಗ ನಾವು ಒಂದು ಪ್ಯಾನ್ ಇಡಬೇಕಲ್ಲ? ಹೌದು. ಎಣ್ಣೆ ಹಾಕಿ ಫ್ರೈ ಮಾಡಲಿಕ್ಕೆ ಇದು ಬ್ರೆಡ್ ಅನ್ನು. ಓಕೆ, ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದೆ. ಸ್ವಲ್ಪ ಹಾಕ್ಲಾ? ಎಷ್ಟು? ಸ್ವಲ್ಪ ಹಾಕಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ಓಕೆ, ಸಾಕು. ಸಾಕು. ಬ್ರೆಡ್ ಸ್ವಲ್ಪ ಎಣ್ಣೆ ಹೀರ್ಕೊಳ್ತದೆ. ಹಾಂ, ಹೌದು, ಬ್ರೆಡ್ ಹಾಗೆ ಅಲ್ಲ, ಸ್ವಲ್ಪ ಹೌದು, ಜಾಸ್ತಿ ಎಣ್ಣೆ ಬೇಕಾಗ್ತದೆ ಅಂತ. ಚೆನ್ನಾಗಿ ರೋಸ್ಟ್ ಆಗಬೇಕಿದು. ಓಕೆ, ಚಿಲ್ಲಿ ಬ್ರೆಡ್ ಚಿಲ್ಲಿಗೆ ಈ ಥರ ರೋಸ್ಟ್ ಆಗದಿದ್ರೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಾಂದ್ರೆ ಪುಡಿ ಪುಡಿ ಬರಬೇಕು. ಹೌದು, ಎಣ್ಣೆ ಹಾಕಿದ ಮೇಲೆ ಅದು ತುಂಬ ರೋಸ್ಟ್ ಬರ್ತದೆ. ಸೊ ಹೀಗೆ ಕೂಡ ತಿನ್ಬೋದು, ತುಂಬಾನೇ ಸಾಫ್ಟ್ ಇದೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ. ನಮ್ಮಂತ ಗೃಹಿಣಿಯರಿಗೆಲ್ಲ ನಾರ್ಮಲ್ ಆಗಿ ಇಷ್ಟ ಆಗ್ತದೆ. ಅಂದ್ರೆ ಬೇಗ ಕ್ವಿಕ್ ಆಗಿ ನಮ್ಗೆ ಏನ್ ಸಿಗ್ತದೆ, ಬ್ರೆಡ್ ಅಲ್ಲಿ ಏನಾದ್ರೂ ಹೊಸ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೇನೆ. ನೀವು ಈ ತರ ಏನು ಈಗ ಬ್ರೆಡ್ ಚಿಲ್ಲಿ ಈ ತರ ಎಲ್ಲ ಹೌದು, ಬೇರೆ ಬೇರೆ ಐಟಮ್ಸ್ ಗಳನ್ನು ಮಾಡ್ಕೊಳ್ಬೋದಲ್ಲ? ಒಂದೇ ರೀತಿ ಡಿಶ್ ತಿಂದು ಮತ್ತೆ ಸ್ಪೆಷಲ್ ಆಗಿ ಸ್ವಲ್ಪ ಮಾಡ್ಕೊಳ್ಬಹುದು. ಹೀಗೆ ನಾರ್ಮಲ್ ಆಗಿ ಹೊರಗಡೆ ಎಲ್ಲ ಮಕ್ಕಳು ಹೋಗುವಾಗ ಅದೇ ಜಾಸ್ತಿ ಕೇಳ್ತಾರೆ, ಚಿಲ್ಲಿ. ಸೊ ಮನೆಯಲ್ಲಿ ಕೂಡ ಹೆಲ್ದಿಯಾಗಿ ಮಾಡ್ಕೊಳ್ಬಹುದು. ಹೇಗೂ ಬ್ರೆಡ್ ಹೇಗೂ ಸಿಗುತ್ತೆ. ಹೌದು, ನಾರ್ಮಲ್ ಆಗಿ ಎಲ್ಲ ಕಡೆ ಹೌದು ಬ್ರೆಡ್ ರೆಡಿ ಇರುತ್ತೆ. ಅದು ಕೂಡ ನಾರಾಯಣ್ ಸರ್ ಅವರ ಬ್ರೆಡ್ ತುಂಬಾನೇ ಸಾಫ್ಟ್ ಆಗಿರ್ತದೆ, ಆರೋಗ್ಯಕರವಾಗಿರ್ತದೆ. ಹೌದು, ಆಗ್ತಾ ಬಂದಿದೆ, ಇದನ್ನು ತೆಗೆದಿಡೋಣ. ಇದಕ್ಕೇನೆ ಎಣ್ಣೆ ಹಾಕಿ ಸ್ವಲ್ಪ. ಹೌದು, ಜಾಸ್ತಿ ಇಲ್ಲ, ಸ್ವಲ್ಪ ಜಾಸ್ತಿ ಇರಲಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಕು. ಸಾಕು. ಅದೇ ಪ್ಯಾನ್ ಅಲ್ಲ ನಮ್ಗೆ ಈಸಿ ಆಗಲಿ ಅಂತೇಳಿ ಅದೇ ಆಗ್ತದೆ. ಹೌದು, ಜಾಸ್ತಿ ಮಾಡಲ್ಲ, ಸ್ವಲ್ಪ ಇಲ್ಲ ಇರಲಿ. ಆನಿಯನ್ ತಗೊಂಡಿದ್ದೇನೆ ಒಂದು, ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿದ್ದೇನೆ. ಚಿಕ್ಕದಾಗಿ ಬೇಡ ಅಂತ ಹೇಳೋದು, ಚಿಲ್ಲಿಗೆ ಸ್ವಲ್ಪ ದೊಡ್ಡ ದೊಡ್ಡ. ಇದು ಕ್ಯಾಪ್ಸಿಕಮ್, ಕ್ಯಾರೆಟ್ ಅಲ್ಲ? ಚಿಲ್ಲಿಗೆ ಸ್ಪೆಷಲ್ ಆಗಿ ಕ್ಯಾರೆಟ್ ಹಾಕ್ತೇನೆ, ಸ್ವಲ್ಪ ಕಲರ್ಫುಲ್ ಆಗಿ ಕಾಣ್ತದೆ. ಚಿಲ್ಲಿ ಹಾಕ್ತಿದ್ದೆ, ಗ್ರೀನ್ ಚಿಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಚಿಲ್ಲಿ ಅಂತ ಬಂದಾಗ ಹಾಗಲೇ ಉಪ್ಪಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ. ಹೌದು, ಇದಕ್ಕೇನೆ ಸ್ವಲ್ಪ ಅರಶಿನ ಹಾಕಿ ಸಾಫ್ಟ್ ಆಗಲಿಕ್ಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾ ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸ್ಪೂನಾ? ಹೌದು, ಸ್ವಲ್ಪ ಹಾಕಿ. ಸಾಕು ಸಾಕು. ಅರಿಶಿನ ಹಾಕಿದ್ರೆ ಸ್ವಲ್ಪ ಕಲರ್ ಒಳ್ಳೆದಾಗ್ತದಲ್ಲ, ಸಾಫ್ಟ್ ಆಗ್ತದೆ. ಮತ್ತೆ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಾಕು ಸಾಕು. ಟೊಮೆಟೊ ಸಾಸ್ ಹಾಕ್ತಿದ್ದೇನೆ 1 ಸ್ಪೂನ್ ಅಷ್ಟು. ಈ ಥರ ಸಾಸ್ ಇದೆಲ್ಲ ಹಾಕಿದಾಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದಲ್ಲ. ನಾರ್ಮಲ್ ಆಗಿ ಚಿಲ್ಲಿಗೆ ಕೂಡ ಸಾಸ್ ಹಾಕ್ತೀರಾ? ಅಂದರೆ ನಾರ್ಮಲ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಟೊಮೆಟೊ ಹೀಗೆ ಹಾಕೋದಕ್ಕಿಂತ ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ ಟೊಮೆಟೊಕ್ಕೆ ಚೆನ್ನಾಗಿ. ನೀವು ನಾರ್ಮಲ್ ಆಗಿ ಟೊಮೆಟೊ ಹಾಕಿಲ್ಲ, ಸಾಸ್ ಹಾಕಿ. ಹೇಳಿ ಮ್ಯಾಮ್, ಈ ಥರ ನಿಮಗೆ ಐಡಿಯಾಸ್ ಎಲ್ಲ ಹೇಗೆ ಬರುತ್ತೆ? ಅಂದರೆ ಈ ಬ್ರೆಡ್ಡಿಂದ ಈ ಥರ ಎಲ್ಲ ಮಾಡುವ ಆ ಥರ ಎಲ್ಲ ಯೋಚನೆಗಳು ಎಲ್ಲ? ಅಂದರೆ ಒಂದೇ ಡಿಶ್ ಎಲ್ಲ ಮಾಡಿ ತಿಂದು ಬೋರ್ ಆಗಿರ್ತದೆ. ಸೊ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಬಂತು. ಹೌದು, ಮನೇಲೆಲ್ಲ ಈ ಥರ ಟೆಸ್ಟ್ ಮಾಡಿದ್ದೀರಾ? ಯಾರಿಗೆಲ್ಲ ಫಸ್ಟಿಗೆ ಏನಾದರೂ ಈ ಥರ ಸ್ಪೆಷಲ್ ಆಗಿ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಯಾರಿಗೆ ಮಾಡಿ? ಸ್ಪೆಷಲ್ ಮೊದಲು ನಾನು ಎಕ್ಸ್ಪೆರಿಮೆಂಟ್ ನನಗೇನೆ ಮಾಡ್ಕೊಳ್ಳೋದು. ನೀವೇ ಮತ್ತೆ ಬೇರೆಯವರು ಅಲ್ಲ, ಅದು ಹೇಗೆ ಗೊತ್ತುಂಟು, ಅಡಿಗೆ ಮಾಡೋರು ಎಕ್ಸ್ಪೆರಿಮೆಂಟ್ ಹೇಗೂ ಮಾಡ್ಕೊಳ್ತಾರೆ. ಮೊದಲು ಅದು ಒಳ್ಳೇದಿದ್ರೆ ಮಾತ್ರ ಕೊಡೋದು. ಹಸ್ಬೆಂಡಿಗೆ ಆ ಥರ ಎಲ್ಲ ಫಸ್ಟ್ ಕೊಡೋದೇ ನಿಮ್ಮ ಹಸ್ಬೆಂಡಿಗೆ ಅಂತ ಗೊತ್ತು, ಅವರಿಗೇನೆ ಕೊಡೋದು. ಆಮೇಲೆ ಚಂದ ಆದರೆ ಮಕ್ಕಳಿಗೆ ಆ ಥರ ಎಲ್ಲ. ಸೋಯಾ ಸಾಸ್ ಹಾಕ್ತಿದ್ದೇನೆ. ಇದು ಕೂಡ ಅಷ್ಟೇ, ಟಿಫಿನ್ಗೆಲ್ಲ ಹಾಕಿಕೊಡ್ಬೋದಲ್ಲ ಮಕ್ಕಳಿಗೆಲ್ಲ? ಮಕ್ಕಳಿಗೆ ಹಾಕ್ಕೊಡ್ಬೋದು. ಇದು ಫ್ರೈ ಆಗಿದೆ, ಅದಕ್ಕೆ ನಮ್ಮದು ಬ್ರೆಡ್ ಹಾಕೊಳ್ಳೋಣ. ಈಗ ಫೈನಲ್ ಅಲ್ಲ ಇದು? ಹೌದು, ಫೈನಲ್ ಆಗಿ ಬ್ರೆಡ್ ರೋಸ್ಟ್ ಮಾಡಿದ ಬ್ರೆಡ್ ಹಾಕ್ತಿದ್ದೀರಲ್ಲ? ರೋಸ್ಟ್ ಮಾಡಿದ್ದು ಬ್ರೆಡ್. ಓಕೆ. ಬ್ರೆಡ್ ಚಿಲ್ಲಿ ರೆಡಿ ಆಗ್ತಾ ಬಂತು. ಈ ಥರ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗಿ ಆಗ್ತದಲ್ಲ. ಮಸಾಲೆ ಆ ಥರ ಘಮ ಘಮ ಸ್ಮೆಲ್ ಬರ್ತುಂಟು. ನಾನ್ ವೆಜ್ ತಿನ್ನೋದವರು ಕೂಡ ಟ್ರೈ ಮಾಡ್ಬೋದಲ್ಲ ಬ್ರೆಡ್ಡಿಂದ. ಎಗ್ ಎಲ್ಲ ಏನು ಹಾಕಬೇಕಂತಿಲ್ಲ. ಸೊ ಕ್ವಿಕ್ಕಾಗಿ ಆಗ್ತದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ. ಗರಂ ಮಸಾಲನ? ಹೌದು. ಆ್ಯಕ್ಚುಲಿ ಗರಂ ಮಸಾಲೆ ಎಂಡಿಗೆ ಹಾಕೋದಾ ಅಥವಾ ಮಸಾಲೆಗೆ ಹಾಕಿ? ಇಲ್ಲ, ಯಾವಾಗ ಕೂಡ ಹಾಕ್ಕೊಳ್ಳೋದು. ಅಂದರೆ ಫ್ರೈ ಆದರೆ ಸಾಕು ಎಲ್ಲ ಒಟ್ಟಿಗೆ. ಓಕೆ. ಸ್ವಲ್ಪ ಪೆಪ್ಪರ್ ಹಾಕಿ. ಸ್ವಲ್ಪ ಪೆಪ್ಪರ್, ಸ್ವಲ್ಪ ಪೆಪ್ಪರ್ ಸಾಕು. ನೀವು ಮೊದಲು ಹೇಳಿದ್ರಿ ನೋಡಿ, ಬ್ರೆಡ್ಡಲ್ಲಿ ಆಮ್ಲೆಟ್ ಮಾಡ್ಬೋದು. ಬರೀ ಆಮ್ಲೆಟ್ ಎಲ್ಲ, ಚಿಲ್ಲಿ ಕೂಡ ಮಾಡ್ಬೋದು, ವೆರೈಟಿ ಡಿಶಸ್ ಎಲ್ಲ ಮಾಡ್ಬೋದು. ನಾವಂದ್ರೆ ಈಗ ಬ್ಯಾಚುಲರ್ಗೆ ಕೂಡ ಮಾಡ್ಬೋದು, ಜಾಸ್ತಿ ಏನು ಹೊತ್ತು ತಗೊಳ್ಳೋದಿಲ್ಲ. ಬ್ರೆಡ್ ಇರ್ತದೆ. ನಮಗೆ ಈಗ ಒಂದು ಐಡಿಯಾಸ್ ಬಂತು, ಅಂದ್ರೆ ಈಗ ಬ್ರೆಡ್ಡಿಂದ ಈ ಥರ ಕೂಡ ಮಾಡ್ಬೋದು ಅಂತ. ಚಿಲ್ಲಿ ಕೂಡ ಮಾಡಿ ತಿನ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಬೇಕು. 100% ಈ ಥರ ಇದನ್ನು ಟೇಸ್ಟ್ ನೋಡಿದ ನಂತರ ಮಾಡದೆ ಇರಲಿಕ್ಕೆ ಚಾನ್ಸ್ ಉಂಟಾ? 100% ಮಾಡಬೇಕು. ಅಂದರೆ ನಾರ್ಮಲ್ ಆಗಿ ಬ್ರೆಡ್ ಆಮ್ಲೆಟ್, ಬ್ರೆಡ್ ಜಾಮ್ ಇದೆಲ್ಲ ತಿಂದು ಸಾಕಾಗಿರುತ್ತೆ. ಹೌದು, ಅವಾಗ ಈ ಥರ ಸ್ಪೆಷಲ್ ಟ್ರೈ ಮಾಡಿ ಒಂದ್ಸಲ. ರೆಡಿ ಆಯಿತು ನಮ್ಮದು ಬ್ರೆಡ್ ಚಿಲ್ಲಿ ರೆಡಿ ಆಗಿದೆ. ಓಕೆ, ಸರ್ವ್ ಮಾಡ್ತಾ ಇದ್ದೇನೆ. ಓಕೆ, ಸರ್ವ್ ಮಾಡೋಕ್ಕೆ ಮಾತ್ರ ಬಾಕಿ ಉಂಟು, ನಾನು ತಿನ್ನೋಕ್ಕೆ ಮಾತ್ರ ರೆಡಿ ಇದ್ದಾನೆ. ಓಕೆ, ಸಾಕಾಗಿ ಬಂದಿದೆ ಮಾತ್ರ. ಬ್ರೆಡ್ಡಿಂದ ಚಿಲ್ಲಿ ಮಾಡೋದು ಅಂತೇಳಿದರೆ ಅದನ್ನು ತಿನ್ನೋದು ಇರೋರು ಯಾರಿಲ್ಲ, ಅಷ್ಟು ಚೆನ್ನಾಗಿದೆ. ನಾರ್ಮಲಾಗಿ ಈವ್ನಿಂಗ್ ಟೈಮ್ ಎಲ್ಲ ತಿನ್ಬೋದಲ್ಲ, ಮಾರ್ನಿಂಗ್ ಕೂಡ ತಿನ್ಬೋದು. ಅಂದರೆ ನಮಗೆ ಯಾವಾಗ ಬೇಕು ಆಗ ಮಾಡಿ ತಿನ್ಬೋದು, ಹಸಿವಾದಾಗ ಮಾಡಿ ತಿನ್ಬೋದು. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಸೊಪ್ಪಿನ ಅಂಶ ಒಂದು 2 ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರ ಮೇಲೆ ನೀವು ಟೊಮೆಟೊ ಸಾಸ್ ಹಾಕ್ತಿದ್ದೇನೆ. ಓಕೆ, ಬ್ರೆಡ್ ಚಿಲ್ಲಿ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ವೀಕ್ಷಕರಿಗೆ ಕೂಡ ಹೇಳಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವು ಒಮ್ಮೆ ಟ್ರೈ ಮಾಡಿ. ನಾವನ್ನು ಟ್ರೈ ಮಾಡಬೇಕು. ಇದನ್ನು ಟ್ರೈ ಮಾಡೋದಲ್ಲ, ಇದನ್ನು ಪಕ್ಕ ಅಂತೂ ನಾರ್ಮಲ್ ಆಗಿ ಬ್ರೆಡ್ ತಿನ್ನೋದಕ್ಕಿಂತ ಈ ಥರ ಚಿಲ್ಲಿ ಮಾಡಿ ತಿಂದರೆ ಸಾಕಾಗಿರುತ್ತೆ ಅಂತ ನಾನು ಅನಿಸ್ತದೆ. ಏನು ಬ್ರೆಡ್ ಚಿಲ್ಲಿ ಅಲ್ಲ, ಬ್ರೆಡ್ ಚಿಲ್ಲಿ ಅಂತೂ ನಾನು ತಿನ್ನೋಕ್ಕೆ ರೆಡಿ ಆಗಿದ್ದೇನೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಷ್ಮಿತಾ ಚಿತ್ರಾಪುರ ಇವರು ಬ್ರೆಡ್ ಚಿಲ್ಲಿ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ನಾನು ಅಂತೂ ತಿನ್ನೋಕ್ಕೆ ಪಾರ ಕಾಯ್ತಾ ಇದ್ದೇನೆ. ಆದರೆ ನಾನು ತಿನ್ನೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೇಕು. ಬ್ರೆಡ್ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲಿಗೆ
ಬ್ರೆಡ್ಡನ್ನು ಚಿಕ್ಕ ತುಂಡುಗಳಾಗಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಬ್ರೆಡ್ ತುಂಡುಗಳನ್ನು ಬಿಸಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಹಸಿಮೆಣಸನ್ನು ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಸಾಸ್, ಚಿಲ್ಲಿ ಸಾಸ್, ವೆನಿಗರ್, ಸೋಯಾ ಸಾಸ್ ಹಾಕಿ ಹುರಿಯಿರಿ. ಆ ಬಳಿಕ ಬ್ರೆಡ್ ತುಂಡುಗಳನ್ನು ಸೇರಿಸಿ ಅರುಣಾ ಗರಂ ಮಸಾಲ ಪುಡಿ, ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಬ್ರೆಡ್ ಚಿಲ್ಲಿ ಸವಿಯಲು ಸಿದ್ಧ. ಎಸ್ ಸುಷ್ಮಿತಾ ಅವರೇ, ಈಗ 2 ಡಿಶ್ ರೆಡಿಯಾಗಿ ನಮ್ಮ ಮುಂದೆ ಕೂತಿದೆ, ಕಾಯ್ತಾ ಉಂಟಲ್ಲ. ಈಗ ಯಾವುದನ್ನು ಟೇಸ್ಟ್ ನೋಡೋ ಫಸ್ಟಿಗೆ? ಮೊದಲಿಗೆ ನೂಡಲ್ಸ್ ಚಪಾತಿಯ ನೂಡಲ್ಸ್ ಅಲ್ಲ? ಓಕೆ, ಇದೊಂದು ಡಿಫ್ರೆಂಟ್ ನೂಡಲ್ಸ್, ಚಪಾತಿಯ ನೂಡಲ್ಸ್. ಸಖತ್ತಾಗಿದೆ. ಈಗ ನಾವು ಚಪಾತಿ ಅಂತಲೇ ಗೊತ್ತಾಗಲ್ಲ, ಮಸಾಲೆ ಎಲ್ಲ ಮಿಕ್ಸ್ ಆಗಿ ಕಟ್ ಮಾಡಿಕೊಟ್ಟಾಗ ನೂಡಲ್ಸ್ ಥರನೇ ಬರುತ್ತೆ. ಡಿಫ್ರೆಂಟ್ ಟೇಸ್ಟ್ ಕೂಡ ಒಳ್ಳೆದಿರುತ್ತೆ. ನೂಡಲ್ಸ್ ಟೇಸ್ಟ್ ಇರುತ್ತೆ. ನಾರ್ಮಲಾಗಿ ಈ ಥರ ಮಾಡೋದಾಗಿ ಈ ಥರ ತಿನ್ನೋದು ಸಖತ್ತಾಗಿ ಟೇಸ್ಟ್. ನಿಮ್ಮ ಕೈ ರುಚಿ ಕೂಡ ಹಾಗೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ಇವಾಗ 2ನೇ ಡಿಶ್, ಇದು ಬ್ರೆಡ್ ಚಿಲ್ಲಿ ಅಲ್ಲ? ಓಕೆ, ಅದನ್ನು ನೋಡುವ. ಇದಕ್ಕೆ ಟೊಮೆಟೊ ಸಾಸ್ ಹಾಕಿದರೆ ಇನ್ನೂ ಚೆಂದ ಅಂತ ಹೇಳೋದಲ್ಲ. ಇದು ಕೂಡ ಸಾಕಾಗಿದೆ. ಇದ್ರ ಜೊತೆ ಒಂದು ಜ್ಯೂಸ್ ಇದ್ದರೆ ಇನ್ನೂ ಒಳ್ಳೆಯದಾಗಿರ್ಬೋದಲ್ಲ. ಫಾಸ್ಟ್ ಫುಡ್ ರೆಡಿ ಆಗಿದೆ. ಎರಡು ಕೂಡ ಫಾಸ್ಟ್ ಫುಡ್ ತಾನೆ, ಚೈನೀಸ್ ಐಟಮ್ಸ್. ಬ್ರೆಡ್ದು ಮಾತ್ರ ಸಾಕಾಗಿದೆ. ಅದು ಕೂಡ ನಾರ್ಮಲ್ ಚಪಾತಿ ತಿನ್ನೋದಕ್ಕಿಂತ ನಾವು ಈ ಥರ ನೂಡಲ್ಸ್ ಮಾಡಿ ತಿಂದರೆ ಒಳ್ಳೆಯದಾಗುತ್ತೆ. ಹೇಗೆ ಅನಿಸ್ತು ಮ್ಯಾಮ್? 2 ಡಿಶ್ ಸ್ಪೆಷಲ್ ಡಿಶ್ ಮಾಡಿದರೆ ಹೇಗೆ ಅನ್ನಿಸ್ತು ನೀವು ವೀಕ್ಷಕರಿಗೆ? ಖುಷಿ ಆಯಿತು ನನಗೆ. ಅಂದರೆ ನಾನು ಕೂಡ ಇನ್ನೊಬ್ಬರಿಗೆ ಹೇಳಿಕೊಡ್ತಿದ್ದೇನಲ್ಲ, ಸೊ ನನಗೆ ಕೂಡ ಖುಷಿ ತರ್ತದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ನೀವು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ಒಂದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆ ಕೂಡ ಥ್ಯಾಂಕ್ ಯು. ಎಸ್, ಸುಸ್ಮಿತಾ ಚಿತ್ರಾಪುರ ಅವರು ಒಂದು ಚಪಾತಿ ನೂಡಲ್ಸ್ ಹಾಗೆ ಇನ್ನೊಂದು ಬ್ರೆಡ್ ಚಿಲ್ಲಿ 2 ಕೂಡ ಸಾಕತ್ತಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.